ಎಲ್ಲ ಬ್ಯಾಂಕಿನವರು ಎಣಿಸಿದ ಹಣವನ್ನು ಎಲ್ಲವನ್ನೂ ಕೂಡ ನಾವು ಲೆಕ್ಕ ಮಾಡಿದ್ದೇವೆ. ಅದು ಬಂಡ್ಲಲ್ಲಿ ನೋಟುಗಳ 100ರ ಬದಲು 108, 110 ಹೀಗೆ ಸಿಗಲಿಕ್ಕೆ ಶುರು ಆಯಿತು. 40,000 ರೂಪಾಯಿ ದೇವಸ್ಥಾನಕ್ಕೆ ನಷ್ಟ ಆಗ್ತಿತ್ತು. ನನ್ನ ಹೆಸರು ಸುಬ್ರಹ್ಮಣ್ಯ ಶಬರೆ ಅಂತೇಳಿ. ಇದಕ್ಕಿಂತ ಹಿಂದೆ ಕೂಡ ನಾನು ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷನಾಗಿ 3 ವರ್ಷ ಕೆಲಸ ಮಾಡಿದ್ದೇನೆ. ಈ ಸಲ ನಮ್ಮ ಪಕ್ಷದ ಹಿರಿಯರು ಇಲ್ಲಿ ಸೇವೆ ಮಾಡಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಎಲ್ರಿಗೂ ಮೆಚ್ಚುಗೆ ಆಗುವ ರೀತಿಯಲ್ಲಿ ನಮ್ಮನ್ನು ತುಂಬ ಉದ್ದೇಶ ಇಟ್ಟುಕೊಂಡು ಈ ಕ್ಷೇತ್ರವನ್ನು ಒಂದು ಅಭಿವೃದ್ಧಿ ಪಡಿಸಬೇಕು ಅಂತ ಹೇಳುವ ನಿಟ್ಟಿನಲ್ಲಿ ನಮ್ಮ ನಾಯಕರು ನಮ್ಮನ್ನು ಆಯ್ಕೆ ಮಾಡಿದ್ದಾರೆ. ಅವರ ಒಂದು ನಂಬಿಕೆಗೆ ಚ್ಯುತಿ ಬರದೆ ಪಾರದರ್ಶಕವಾಗಿ ಇಲ್ಲಿ ಬರುವಂಥ ಭಕ್ತರಿಗೆಲ್ಲರಿಗೂ ಕೂಡ ಅನುಕೂಲ ಆಗುವ ರೀತಿಯಲ್ಲಿ ನಮ್ಮ ಒಂದು ವ್ಯವಸ್ಥಾಪನಾ ಸಮಿತಿ ಕೆಲಸ ಮಾಡಲಿಕ್ಕೆ ಬದ್ಧವಾಗಿದ್ದೇವೆ. ಪ್ರತಿ ಸಲವೂ ದುಡ್ಡು ಎಣಿಕೆ ಮಾಡುವಾಗ ಅಂತಹ ಚೀಟಿಗಳಿರ್ತವೆ. ಅದು ಏನಂತ ಹೇಳಿದರೆ, ಬರುವ ಭಕ್ತ ದೇವರಲ್ಲಿ ತನ್ನ ಮನಸ್ಸಿನ ದುಗುಡವನ್ನು ಹೇಳಿಕೊಂಡು ಹಾಕೋದು. ಅದನ್ನು ನಾವು ಆಡಳಿತ ಮಂಡಳಿಯವರು ಯಾವುದೇ ರೀತಿಯ ಪ್ರಚಾರ ಮಾಡಬಾರದು ಅಂತ ಹೇಳುವ ಒಂದು ದೃಷ್ಟಿಯನ್ನು ಇಟ್ಟುಕೊಂಡು ಅಂತಹ ಸಿಕ್ಕಿದ ಚೀಟಿಯನ್ನು ಕೂಡಲೇ ನಮ್ಮ ಅವರ ಹತ್ರ ನಾವು ಕೊಡ್ತೇವೆ. ಅವರು ಕೂಡ ಅದನ್ನು ಓದದೆ, ಅದು ಭಕ್ತರಿಗೆ ಮತ್ತು ದೇವರಿಗೆ ಸೇರಿದಂತಹ ಒಂದು ವ್ಯವಹಾರ, ಅದರಲ್ಲಿ ಯಾರೂ ಕೂಡ ಭಾಗಿಯಾಗಬಾರ್ದು ಅಂತ ಹೇಳಿ ಅವರು ಅದನ್ನು ಹರಿದು ಕಸದ ಬುಟ್ಟಿಗೆ ಹಾಕ್ತಾರೆ. ಅದನ್ನು ಯಾರೂ ಕೂಡ ಓದಲಿಕ್ಕೆ ಹೋಗೋದಿಲ್ಲ. ಯಾಕಂತ ಹೇಳಿದರೆ ಅವನ ಒಂದು ಮನಸ್ಸಿನ ದುಗುಡವನ್ನು ಅವ ದೇವರ ಹತ್ರ ಹೇಳಿ ಅವ ಕಡಿಮೆ ಮಾಡಿಕೊಳ್ಳುವಂತಹ ಪ್ರಯತ್ನ ಮಾಡೋದು. ಅದರಲ್ಲಿ ನಾವು ಯಾರೂ ಭಾಗಿಯಾಗಲಿಕ್ಕೆ ಇಚ್ಛೆ ಪಡೋದಿಲ್ಲ. ದೇವರಿಗೂ ಮತ್ತು ಆ ಭಕ್ತರಿಗೆ ಸಂಬಂಧಪಟ್ಟ ವಿಷಯ ಅದು. ಸಾಧಾರಣವಾಗಿ ನಾವು ಪ್ರತಿ ತಿಂಗಳು ಹುಂಡಿ ಎಣಿಕೆಯನ್ನು ಮಾಡ್ತಾ ಇದ್ದೇವೆ. ನಮಗೆ ತುಂಬ ಜನ ಬೇಕಾಗ್ತದೆ. 10-60 ಜನ ಇದ್ದರೆ ಇಡೀ ದಿವಸ ನಿಂತರೆ ಕೆಲಸ ಮಾಡಲಿಕ್ಕೆ ಆಗ್ತದೆ. ಆದರೆ ಅಷ್ಟು ಸಮಯ ಅವರು ನಿಲ್ಲಕ್ಕೂ ಬರೋದಿಲ್ಲ. ಹಾಗಾಗಿ ನಾವು ತಿಂಗಳಲ್ಲಿ 2 ಸಲ ಎಣಿಕೆ ಮಾಡುವಾಗ ಈಗ ಮಾಡ್ತಾ ಇದ್ದೇವೆ. ಇವತ್ತು 3-4 ಡಬ್ಬಿಯನ್ನು ಓಪನ್ ಮಾಡಿದ್ದೇವೆ. ಸುಮಾರು 15 ಲಕ್ಷದಿಂದ ಮೇಲೆ ಹಣ ಅದರಲ್ಲಿ ಇರ್ಬೋದು. ಹುಂಡಿ ಎಣಿಕೆಯ ದಿವಸ ನಮ್ಮ ಇಲಾಖಾ ವತಿಯಿಂದ DC ಆಫೀಸಿನಿಂದ ಒಬ್ಬರನ್ನು ನಿಯೋಜನೆ ಮಾಡ್ತಾರೆ. ನಮ್ಮ ಕಾರ್ಯನಿರ್ವಹಣಾಧಿಕಾರಿಯವರು ಇರ್ತಾರೆ. ಹಾಗೂ ನಮ್ಮ ವ್ಯವಸ್ಥಾಪನಾ ಸಮಿತಿಯ ಎಲ್ಲ ಸದಸ್ಯರು ಕೂಡ ಉಸ್ತುವಾರಿಯನ್ನು ನೋಡಿಕೊಳ್ತಾ ಇದ್ದಾರೆ. ಬ್ಯಾಂಕಿನಿಂದ 2 ಜನ ಪ್ರತಿನಿಧಿಗಳು ಬರ್ತಾರೆ. ಸ್ಥಳೀಯ ಕೆನರಾ ಬ್ಯಾಂಕಿನಿಂದ 2 ಜನ ಬರ್ತಾರೆ. ನಾವೆಲ್ಲ 50ರ 20ರ ನೋಟನ್ನು ಬಂಡ್ಲ್ ಮಾಡ್ತೇವೆ, ಶಾರ್ಟಿಂಗ್ ಮಾಡ್ತೇವೆ. ಅದನ್ನು ಬ್ಯಾಂಕಿನವರು ಎಣಿಸಿ ಮತ್ತು ಅದನ್ನು ಲೆಕ್ಕ ಪುಸ್ತಕದಲ್ಲಿ ಬರೆದು ಅವರೇ ಈ ಬ್ಯಾಂಕಿಗೆ ಹಿಡ್ಕೊಂಡು ಹೋಗಿ ನಮಗೆ ರಸೀದಿಯನ್ನು ಕೊಡ್ತಾರೆ, ನಮ್ಮ ಅಕೌಂಟಿಗೆ ಜಮೆ ಮಾಡ್ತಾರೆ. ನಮ್ಮದು ಹೊಸ ಆಡಳಿತ ಮಂಡಳಿ. ನಾವು ಆಡಳಿತಕ್ಕೆ ಬಂದ ಮೇಲೆ ನಮಗೆ ಇದು ಪ್ರಥಮ ಬಾರಿ ಸಿಕ್ಕಿದ್ದು, 2ನೇ ಸಲ. ಮೊನ್ನೆ ಆದ ಎಣಿಕೆ ನಾವು ಬಂದ ದಿವಸವೇ ಇತ್ತು. ಹಾಗಾಗಿ ನಮಗೆ ಅದರಲ್ಲಿ ಪೂರ್ಣ ಪ್ರಮಾಣದಲ್ಲಿ ಭಾಗವಹಿಸಲಿಕ್ಕೆ ಆಗಿರಲಿಲ್ಲ. ಇವತ್ತು ನಾವೆಲ್ಲರೂ ಕೂಡ ಪೂರ್ಣ ಪ್ರಮಾಣದಲ್ಲಿ ಭಾಗವಹಿಸ್ತಾ ಇದ್ದೇವೆ. ಬ್ಯಾಂಕಿನವರು ಎಣಿಕೆ ಮಾಡಿದ ಹಣವನ್ನು ಮತ್ತೆ ಎಣಿಕೆ ಮಾಡಲಿಕ್ಕೆ ಯಾರೂ ಇಲ್ಲ. ಅವರು ಬಂಡ್ಲು 100ರ ಬಂಡ್ಲು ಮಾಡಿ ಅವರು ಇಡೋದು. ಅದನ್ನೇ ನಾವು ಮತ್ತೆ ಲೆಕ್ಕಕ್ಕೆ ಜಮೆ ತಗೊಳ್ತಾ ಇದ್ದದ್ದು. ಆದರೆ ನಾವು ಎಲ್ಲದರಲ್ಲಿಯೂ ಪಾರದರ್ಶಕತೆ ಬರಬೇಕು ಅಂತ ಹೇಳಿ ನಾವು ಆಡಳಿತ ಸಮಿತಿಯವರು ಬ್ಯಾಂಕಿನವರು ಲೆಕ್ಕ ಮಾಡಿದ ಹಣವನ್ನು ಪುನಃ ನಾವು ಲೆಕ್ಕ ಮಾಡಿದೆವು. ಆವಾಗ ನಮಗೆ ಅದು ಬಂಡ್ಲಲ್ಲಿ ನೋಟುಗಳ 100ರ ಬದಲು 108, 110 ಹೀಗೆ ಸಿಗಲಿಕ್ಕೆ ಶುರು ಆಯಿತು. ಹಾಗಾಗಿ ನಾವು ಎಲ್ಲ ಬ್ಯಾಂಕಿನವರು ಎಣಿಸಿದ ಹಣವನ್ನು ಎಲ್ಲವನ್ನೂ ಕೂಡ ನಾವು ಲೆಕ್ಕ ಮಾಡಿದ್ದೇವೆ. ಹಾಗೆಯೇ ಸ್ವಲ್ಪ ವಿಳಂಬ ಆಯಿತು. ತುಂಬ ಒಂದು ಲೆಕ್ಕ ಮಾಡದೆ ಹೋಗ್ತಿದ್ರೆ ಸುಮಾರು ಒಂದು 40,000 ರೂಪಾಯಿ ದೇವಸ್ಥಾನಕ್ಕೆ ನಷ್ಟ ಆಗ್ತಿತ್ತು. ಭಕ್ತಾದಿಗಳು ಬಹಳ ಮುತುವರ್ಜಿಯಿಂದ ಕ್ಷೇತ್ರ ಒಳ್ಳೆಯದಾಗಬೇಕು, ಅವರ ದುರಿತಗಳೆಲ್ಲ ಕಡಿಮೆ ಆಗುವಂತೇಳಿ ತಲೆಗೆ 3 ಸುತ್ತು ಹಣವನ್ನು ಸುತ್ತಿ ಅವರು ದೇವಸ್ಥಾನದ ಹುಂಡಿಗೆ ಹಾಕುವುದು. ಅದು ಪಾರದರ್ಶಕವಾಗಿ ಸರಿ ವಿನಿಯೋಗ ಆಗಬೇಕು ಅಂತ ಹೇಳುವ ದೃಷ್ಟಿಯಲ್ಲಿ ನಾವು ಆಡಳಿತ ಮಂಡಳಿಯವರು ಪುನಃ ಇವತ್ತು ದುಡ್ಡು ಲೆಕ್ಕ ಮಾಡಲಿಕ್ಕೆ ಹೊರಟದ್ದು. ಇದರಿಂದ ನಮಗೆ ಒಳ್ಳೆಯ ಫಲಿತಾಂಶ ಸಿಕ್ಕಿದೆ. ಇನ್ನು ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂಥೇಳಿ ನಾವು ಶೀಘ್ರದಲ್ಲಿ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರ ಸಭೆಯನ್ನು ಕರೆದು ಈ ಬಗ್ಗೆ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳಲಿಕ್ಕೆ ಇದ್ದೇವೆ. ಇಷ್ಟರವರೆಗೆ ಪ್ರತಿ ತಿಂಗಳು ಆಗ್ತಾಯಿತ್ತು. ಆದರೆ ಇನ್ನು ಮಳೆಗಾಲ, ಬಯಲು ಆಲಯ ಇರುವುದರಿಂದ ಮಳೆ ನೀರು ಬಿದ್ದು ನೋಟು ಕೂಡ ಒದ್ದೆ ಆಗ್ತದೆ, ಅದು ಹಾಳಾಗ್ತಾ ಉಂಟು. ಹಾಗಾಗಿ ಇನ್ನು ಮುಂದಕ್ಕೆ ಪ್ರತಿ ತಿಂಗಳು 2 ಬಾರಿ ನಾವು ಹುಂಡಿ ಎಣಿಕೆ ಮಾಡಬೇಕು ಅಂತ ಹೇಳಿ ನಿಶ್ಚಯ ಮಾಡಿದ್ದೇವೆ.
ಈ ಬಗ್ಗೆ ಮೇಲಾಧಿಕಾರಿಗಳಿಗೆ ಬರೆದು ಅನುಮತಿ ತಗೊಂಡು ನಾವು ಕಾರ್ಯಪ್ರವೃತ್ತರಾಗ್ತೇವೆ.